ಅರೆಸ್ಟ್ ನಮ್ಮದೇ ಹವಾ ಕಾಲು ಕಾಲು ಓ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಸಾಧಿಕಕ್ಕೂ ಜಾತ್ರೆಗೆ ಹೋಗ್ತಾ ಇದ್ದೇವೆ. ನನ್ನ ಮಗಳು ಲಚ್ಚು ಕೂಡ ಇದ್ದಾಳೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಉಪದ್ರವ ಮಾಡುದಾಯ್ತಾ, ಎಲ್ಲಿಯಾದ್ರೂ ಹೊರಡುವಾಗ ಜಾಸ್ತಿ ಎಂತ ಹೇಳು 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 ಹೇಳೋ. ಹಾಯ್ ಮಾಡಿ ಹಾಯ್. ಸದ್ಯಕ್ಕೆ ಸಾಧಿಕಕ್ಕೂ ಜಾತ್ರೆಗೆ ಹೋಗ್ಲಿಕ್ಕೆ ಹೊರಟು ನಿಂತಿದ್ದೇವೆ. ನನ್ಗಿಂತ ನನ್ನ ತಮ್ಮ ನೋಡಿ ನನ್ಗಿಂತ ಜಾಸ್ತಿ ನನ್ನ ಮಗಳಿಗೆ ಯಾವಾಗೊಮ್ಮೆ ಹೋಗ್ತೇವೆ ಅಂತ ಕಾಯ್ತಿದ್ದಾಳೆ ನೋಡಿ, ನನ್ನ ಹಿಂದೆ ಬರ್ತಿದ್ದಾಳೆ. ನಾನು ಮತ್ತು ಮಗಳು ಮ್ಯಾಚಿಂಗ್ ಡ್ರೆಸ್, ಸ್ವೆಟ್ ಆಗಿ ಹೋಗಿದೆ ನೋಡಿ. ಆಗ ನನ್ನ ಹಿಂದೆ ಬಂದು ನಿಂತು ನೋಡಿ. ನನಗಿಂತ ಜಾಸ್ತಿ ನನ್ನ ಮಗಳಿಗೆ ಖುಷಿ ಎಲ್ಲಿಗಾದ್ರೂ ಹೊರಡೋದು ಅಂತ ಹೇಳಿದ್ರು ನೋಡಿ 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 ಖುಷಿಯಲ್ಲಿ ನೋಡಿ ನೋಡಿ ಖುಷಿಯಲ್ಲಿ ಎಂತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇವಳಿಗೆ. ಲಚ್ಚು ಬಾ ಪೋಯ್ ಟಾಟಾ ಟಾಟಾ ಲಚ್ಚು ಟಾಟಾ ಬಾಯ್. ಲಚ್ಚು ಮೆಲ್ಲ ಬೂರು ನೋಡಿ, ನನಗಿಂತ ಬೇಗ ಅವಳು ಹೊರಟು ನಿಂತಾಳೆ. ತಲೆಗೆಲ್ಲ ಎಣ್ಣೆ ಹಾಕಿದೆ ಹಾಗಾಗಿ. ಓ ಲಚ್ಚು ಇಂದೆ ಟಾಟಾ ಬಾಯ್. ಅವಳಿಗೆ ಗೊತ್ತುಂಟು ಗಾಡಿಯಲ್ಲಿ ಹೋಗುದು ಅಂತ. ಗಾಡಿ ನೋಡಿ ಗಾಡಿ ಹತ್ರ ಹೋಗಿ ಕೂತ್ಲು. ಮೆಲ್ಲ ಟಾಟಾ ಅಂಪ್ಲೆ ಟಾಟಾ ದೊಡ್ಡ ದೊಡ್ಡ ಟಾಟಾ ದೊಡ್ಡ ಬಾಯ್. ನಾವು ಅನಂತಾಡಿಗೆ ಬಂದು ನೋಡಿ, ದೊಡ್ಡ ಇದ್ದಾರೆ. ಅನಂತಾಡಿ ಜಾತ್ರೆಗೆಲ್ಲ ಪ್ರಿಪರೇಷನ್ ಫುಲ್ ಕ್ಲೀನಿಂಗ್. ಅನಂತಾಡಿ ಜಾತ್ರೆಗೆ ದೊಡ್ಡ ನಮಸ್ಕಾರ. ಏತಗಿಲ್ಲ ಮುಂಚಿ ಅಡ್ಡ ಗಮ್ಮತ್ ಗೋರಿ ಕೊಕ್ಕ ನೋಡಿ. ಮಧ್ಯಾಹ್ನ ಮಾತ್ರ. ಮುನ್ನಮ್ಮನ ಮನೆಗೆ ಬಂದಿದ್ದೇವೆ. ನೋಡಿ ಗಲಾಟೆ ಮಾಡೋದು ಅದೇ ಹೋಸು. ಇವರು ಜೋರಿನವರಾಯ್ತಾ, ತುಂಬಾ ಜೋರು ಅಂತ ಹೇಳಿದ್ರೆ ಇವರೇ. ಫುಲ್ ಸೆಂಟ್ ಹಾಕಿಕೊಂಡು ಗಮ್ ಅಂತ ವಿಘ್ನೇಶ್ ಅನ್ನ ಸ್ನಾನ ಮಾಡ್ಲಿಲ್ಲ, ಅದಕ್ಕೆ ಪರ್ಫ್ಯೂಮ್ ಹಾಕೊಂಡು ಬಂದಿದ್ದಾರೆ ಇವತ್ತು. ಇಲ್ಲಿ ಪಾಪ ಅವರಿಗೆ ಹಿಂದೆ ಅವರಿಗೆ ನಿಲ್ಲಿಕ್ಕೆ ಆಗ್ತಿಲ್ಲ ಆಗದಿಂದ, ಈಗ ನಿಂತಿದ್ದಾರೆ. ಆದ್ರೂ ಸಹ ಪರ್ಫ್ಯೂಮ್ ಸ್ಮೆಲ್ ಗಮ್ಮ ಹೊಡಿತುಂಟು. ಸ್ವಲ್ಪ ಹೊತ್ತಾದ್ರೆ ಅವರು ವಾಮಿಟೆ ಮಾಡ್ತಾರ ಅಂತ. ಅಜ್ಜ ಐತೆ ಅರೆಸ್ಟ್ ಒಂಜೊಂಜಿ
ನೀ ಎಂತ ಮಾಡುದ ನಾಳೆ ಶಾಲೆಯ ಟೀಚರ್ನವರು ನೋಡ್ತಿದ್ದಾರೆ ವಿಘ್ನೇಶನ್ನ. ವಿಘ್ನೇಶನ್ ಎಂತ ನೋಡುದ ಸೋಕಿದಿಲ್ಲ ನೋಡಿ ಇಲ್ಲಿ ಚಕ್ಕುಲಿ ಎಲ್ಲ ಖಾಲಿ ಮಾಡ್ತಿದ್ದಾರೆ. ನನ್ನ ವಿಡಿಯೋದಲ್ಲಿ ಪ್ರೂಫ್ ಉಂಟು ನೋಡಿ ಚಕ್ಕುಲಿ ಖಾಲಿ ಮಾಡಿದ್ದು. ಇವರ ಮಕ್ಕಳದ್ದು ಬೇರೆ ಕೆಲಸ. ಗಾಯ್ಸ್ ನಾವೀಗ ಸಾದಿಕ್ಕು ಜಾತ್ರೆಗೆ ಹೋಗ್ತಿದ್ವಿ. ನಮ್ಮ ಆಯುಷಿಗೆ ಕುಲೆ ಕುಲೆ ಉಂಟು ಅಂತ ಹೆದರಿಕೆ ಅಂತೆ, ಅದಕ್ಕೆ ಈಗ ಹೋಗ್ತಿದ್ದೇವೆ. ಭೂತವಿಲ್ಲ ಪಿಶಾಚಿಲ್ಲ ಇಲ್ಲ ನಮ್ಮದೇ ಹವ ಕಣ್ಣಿಗೆ ಕಾಣಿಸಲ್ಲ. ಅಲ್ಲೇ ಬೋಲ್ದಿದ್ದ ತೋಜುನಿ ತೋಜು ಲೈಟ್ ದಾದಿಯವು. ಗಾಯ್ಸ್ ಬಂದ್ವಿ ನಾವು. ಒಳ್ಳೆ ನಾವು ಫುಲ್ ಡೌನ್ ಗೈಸ್, ಡೌನ್. ಹೊರ ಪೂರ ಜೈಲಿ ಮುಗುಳ್ಟಿ ಹೋಗಿರು ನೋಡಿ ಗಾಯ್ಸ್. ಲೈಟಿಂಗ್ ಸಿಗ್ಗ ಸೋಲೆ ಇಲ್ಲ. ಭೂತದ್ದು ಪುಕ್ಕೆಲ್ದಿ ಅಂದ್ರೆ ಪುಕ್ಕೆಲ್ದಿ ಆಯ್ತು. ಇಲ್ಲ ಗಾಯ್ಸ್, ಇವರು ನನ್ನನ್ನ ಭೂತ ಅಂತ ಹೇಳಿ ಮೇಲಕ್ಕೆ ದಕ್ಕಿದೆ ಮೇಲಿಗೆ ದಕ್ಕುಂಡ ಹಾಲ್. ಗಾಯ್ಸ್ ಮುಂದೆ ಲಚ್ಚುನ ನೋಡಿ. ಕೈ ಬಿಡು ಎಷ್ಟು ಎದುರು ಬರ್ಬೇರಾ? ಬರ್ತಾರ ಯಾರು? చెప్పు నా దిశలా వీడియో ಜನ ಜಿತ್ತೆ ಪೂರ ಖಾಲಿ ಜನ ಫುಲ್ ಖಾಲಿ ಗೈಸ್. ಎಲ್ಲ ಹೋದ್ರು. ನನ್ನ ಮುಖ ತೋರಿಸ ಸ್ವಲ್ಪ, ನಾನು ದಿತ್ತೇನೆ ನೋಡಿ. ನೋಡಿ ಪಿಟ್ಟೆ ಸಿಕ್ಕಿದ್ದಾಳೆ ಮತ್ತೊಮ್ಮೆ. ಇವನಿದ್ದಾನೆ ಎಲ್ಲ ಆಚೆ ಈಚೆ ಎಲ್ಲ ನೋಡಿಕೊಂಡು. ಇದೇ ಕೆಲಸ, ಹೋದವರಿಗೆ ಬಂದವರಿಗೆಲ್ಲ ಹಾಯ್ ಬಾಯ್. ಎಂತದ ಅಲ್ಲ ಎಂತ 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 ವಾಪಸ್ ಹೇಳು. ಅದು ಅರ್ಥ ಆಗ್ಲಿಲ್ಲ ನಂಗೆ ಅರ್ಥ ಆಗ್ಲಿಲ್ಲ. ಹೌದಾ? ಶಾ ವಿಡಿಯೋಗಳು ಮಾಡ್ತಿರ್ಲಿ ಇಷ್ಟರವರೆಗೆ. ನನ್ನ ಮೊಬೈಲ್ ಅಲ್ಲ ಆಯ್ತಾ ಇದು. ಇಂತದ ಅವನೊಂದು 100 ರೂಪಾಯಿ ಚಪ್ಪಲಾಗಿ ದೊಡ್ಡ ಜನ ಆಗುದು ಮತ್ತೆ ಒಬ್ಬರಿಗೆ ಹೇಳ್ತಾನೆ. ನೋಡಿ ಈಗ ಸಚಿನ್ ಲೆಕ್ಕದಲ್ಲಿ ನಮ್ಗೆ ಕೆಲವೊಂದಿಷ್ಟು ಐಟಮ್ ತೆಗೆದು ಕೊಡ್ತಾನಂತೆ. ನೋಡು ಏನೆಲ್ಲ ತೆಗೆದು ಕೊಡ್ತಾನೆ ಅಂತ. ಎಂತೆಂತ ಪರ್ಸಲ್ ಉಂಟಾ ಇಲ್ವಾ? ಓಲ್ಡ್ ನೋಟ್ ಅನ್ನು ಇಟ್ಕೊಂಡು ದೊಡ್ಡ ಜನ ಆಗ್ತಾನೆ. ಎಂತ ಅಂದ್ರೆ
ಸಿಟಿಗೆ ಹೇಳಿದ ಹಾ ಚಪ್ಪಲ್ ನೋಡಿ 50 ರೂಪಾಯಿ ಕೊಡ್ತೇನೆ ಪಾಪ ಈಗ 50 ರೂಪಾಯಿಗೆ ಅಂತ ನರಳ್ತಿದ್ದಾರೆ ಅವಳಿಗೆ ಸರಿಟ್ಟದು ಜಲಜ ಅಂತೆ ಅಮ್ಮ ಅಯ್ಯೋ ದೇವ ಓ ಆಕ್ಚುಲಿ ಈ ಮೊಬೈಲ್ ವಿಘ್ನೇಶ್ ಅಣ್ಣಂದು ತುಂಬಾ ಚೆನ್ನಾಗಿ ಕ್ಲಾರಿಟಿ ಉಂಟು. ನನ್ನ ಮೊಬೈಲ್ ಹ್ಯಾಂಗ್ ಆಗ್ತಿತ್ತು, ಸೊ ಹಾಗಾಗಿ ಹಾ ಹಾ ತಟ್ಟರುಂಡಾ ಹಾ 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 ಕಾಲು ಕಾಲು ಓ ಓ ಈಗ ಎಲ್ಲರೂ ಬರ್ತಾರಂತ ಕಾಲಿಡ್ಲಿಕ್ಕೆ. ಎಂತೆಂತ ಎಂತೆಂತ ಸಚಿನಾನಂದ ಸ್ವಾಮೀಜಿ, ಸಚಿನ್ ಮತ್ತೆ ಅವನ ಅಪ್ಪನನ್ನು ಒಟ್ಟಿಗೆ ಮಾಡಿದ್ರು. ನಮ್ಮ ಬಸ್ಸಿನವನು ಬಸ್ಸಿನವನು ಎಂತದ ಕ್ಲಾಸ್ನವನ ಬಸ್ನವನ? 5ನೇ ಕ್ಲಾಸಾ? ಒಟ್ಟಿಗೆ ಬಸ್ಸಲ್ಲಿ ಹೋಗುದು ಅಂತ ಹೇಳ್ಬೇಕು, ಬಸ್ಸಿನವನಲ್ಲ. ಬಸ್ಸಿನವನ ನೀನು? ಹೌದಾ? ಹಾ, ನೀನ್ ಎಷ್ಟನೇ ಕ್ಲಾಸ್? 4ನೇಯಾ? 3ನೇ ಮತ್ತೆ 2ನೇ ಕ್ಲಾಸ್ನವ್ರು ಬಂದ್ರು ನೋಡಿ. ಓಡಿದ್ದಾಯ್ತಾ ಪಾಪ. ಬಿಸಿಡಿ ಹೇಳಿ ಅಂತ ಹೇಳಿದ್ರು 3ನೇ ಕ್ಲಾಸ್ ಅಂತೆ. ಬಿಸಿಡಿ ಬೀಡಿ ಸೇದಿ ಅಂತ ಬೀಡಿ ಸೇದಿ ಏ ವಿಘ್ನೇಶ್ ಅಣ್ಣ ಚಯ್ಯ ಚಯ್ಯ ಮೊಬೈಲ್ ಕೊಡಿ. ಓಡಿ ಅಷ್ಟು ಜನ ಇದ್ದೇವೆ. ಇವರೊಂದು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಅಂಟಿಕೊಂಡಿರುದು. ಅಪ್ಪು ಇಲ್ಲಿ ಬಲ್ಲೆ ತೋನೆ ಮಾರ ಹೆಂಚಿನ ಒಳ್ಳೆ ಬೇರೆ ಮಾಡ್ತಿದ್ದಾನೆ ನೋಡಿ. 10 ರೂಪಾಯಿ ಕೊಡ್ತಾರೆ ಅಂದು ಇವನೊಟ್ಟಿಗೆ ಹೋದ್ರೆ ಸತ್ಯ ಮರ್ಯಾದಿದ್ದದ್ದು ಹೋಗ್ಬೋದು. ರೇಟ್ ಕಮ್ಮಿ ಸಚಿನ್ ನಿಂಬು ತೆಕ್ಕೊಳ್ಳಿಕ್ಕೆ ಹೋಗಿದ್ದಾನೆ, ಅವನಿಗೆ ಮತ್ತೆ ಅವನ ವೈಫಿಗೆ ಅಂತೆ. ಬಜ್ಜೆಲ್ ಉಂಡಿಯಾ? ಬಜ್ಜೆಲ್ ನಿಂತುನ್ಯಾ?